ಪಂಜಾಬ್ನ ಹುಸೈನಿವಾಲಾ ಮಾರ್ಗದಲ್ಲಿರುವಂತಹ ಫ್ಲೈಓವರ್ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾಗ ಪ್ರತಿಭಟನಾಕಾರರಿಂದಾಗಿ 15ರಿಂದ 20 ನಿಮಿಷ ರಸ್ತೆಯಲ್ಲೇ ಕಾಯುವಂತಾಗಿರುವುದಕ್ಕೆ ಸದ್ಯ ಎಲ್ಲೆಲ್ಲೂ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಇನ್ನು ಮಂಗಳೂರಿನ ಮಲ್ಲಿಕಟ್ಟೆ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿಯ ಯುವ ಮೋರ್ಚಾ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಕಾಂಗ್ರೆಸ್ಗೆ ಧಿಕ್ಕಾರ ಎಂಬ ಘೋಷ ವಾಕ್ಯಗಳನ್ನು ಕೂಗುತ್ತಾ ಕಾಂಗ್ರೆಸ್ ಪಕ್ಷದ ವಿರುದ್ಧ ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡಿದರು. ಇನ್ನು ಪೊಲೀಸರ ಅನುಮತಿ ಪಡೆಯದೆ ಈ ಪ್ರತಿಭಟನೆ ನಡೆಸಲಾಗಿದ್ದು, ಪ್ರತಿಭಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಅನಾಹುತ ನಡೆಯದಂತೆ ಬಂದೋಬಸ್ತ್ಗಾಗಿ ಪೊಲೀಸರು ಜಮಾಯಿಸಿದರು. ಪ್ರಧಾನಿ ಮೋದಿಯವರ ಕಟೌಟ್ ಹಿಡಿದು ಕಚೇರಿಯ ಮುಂಭಾಗ ಪ್ರತಿಭಟಿಸಿದ್ದು, ಈ ವೇಳೆ ಕಾಂಗ್ರೆಸ್ನ ಸದಸ್ಯರು ಸಹ ಪಕ್ಷದ ಧ್ವಜ ಹಿಡಿದು ಕಾಂಗ್ರೆಸ್ ಪರ ಘೋಷಣೆ ಕೂಗಿದಾಗ ಇಬ್ಬರ ನಡುವೆಯೂ ಮಾತಿನ ಚಕಮಕಿ ನಡೆಯಿತು. ತಕ್ಷಣ ಮಧ್ಯಪ್ರವೇಶಿಸಿದ ಪೊಲೀಸ್ ಅಧಿಕಾರಿಗಳು ಈ ತಂಡವನ್ನ ಸಮಾಧಾನ ಮಾಡಲು ಪ್ರಯತ್ನಿಸ್ತಾ ಇದ್ರು. ಈ ಹೊಸ ಬೆಳವಣಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾರೆ ಕಾಂಗ್ರೆಸ್ನ ವಕ್ತಾರರಾದಂತಹ ಎಸಿ ವಿನಯರಾಜ್ ಅವರು. ಎಸಿ ವಿನಯರಾಜ್ ಅವರೇ, ನಮಸ್ತೆ. ಹಲೋ, ಎಸಿ ವಿನಯರಾಜ್ ಅವರೇ, ಧ್ವನಿ ಕೇಳ್ತಿದ್ಯಾ? ನಮಸ್ತೆ, ಹೇಳಿ ಸರ್. ಅಂದ್ರೆ ಪಂಜಾಬ್ನ ಹುಸೈನಿವಾದಲ್ಲಿ ಏನು ಇವರು ಪ್ರಧಾನಿ ಮೋದಿ ಅವರು ನಿಂತಿದ್ರು, ಲೇಟ್ ಆಯ್ತು ಅವ್ರು ಹೋಗುವ ಒಂದು ಕಾರ್ಯಕ್ರಮಕ್ಕೆ. ಸೊ ಆದ್ರೆ ಇಲ್ಲಿ ಏನು ಅದನ್ನ ಪ್ರತಿಭಟಿಸಿ ಮಂಗಳೂರಿನಲ್ಲಿ ಇವರು ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿ, ಪಂಜಾಬಿನಲ್ಲಿ ಯಾರು ಪ್ರತಿಭಟನೆ ಮಾಡಿದ್ದು ಅಲ್ಲಿಯ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರಧಾನಿಗಳು ವಿಮಾನದಲ್ಲಿ ಮತ್ತು ಹೆಲಿಕಾಪ್ಟರ್ ನಲ್ಲಿ ಹೋಗುವಂತ ಕಾರ್ಯಕ್ರಮ ಇತ್ತು. ಸರಿ. ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಮಂಜು ಆವರಿಸಿರೋದ್ರಿಂದ ಅಲ್ಲಿ ಹೆಲಿಕಾಪ್ಟರ್ ನಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಏಕಾಏಕಿ ಪ್ರೋಗ್ರಾಮ್ ಅದನ್ನ ಚೇಂಜ್ ಮಾಡಿ ಮಾರ್ಗದಲ್ಲಿ ಹೋಗುದು ಅಂತ ಅವರು ಹೇಳಿದ್ರು. ಅದು ಅಲ್ಲಿಯ ರಾಜ್ಯ ಸರ್ಕಾರಕ್ಕೆ ತಿಳಿಸಿದಾಗ ಆವಾಗ್ಲೇ ಒಂದು ಶಾರ್ಟ್ ಟೈಮ್ ಅನ್ನ ಕೊಟ್ಟಿದ್ರು, 1 ಗಂಟೆ ಸಂದರ್ಭದಲ್ಲೇ ಅದನ್ನು ಕ್ಲಿಯರ್ ಮಾಡಿ ಅಂತ. ಆದ್ರೆ ಪ್ರತಿಭಟನಾಕಾರರನ್ನ ಪಂಜಾಬಿನಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಪೊಲೀಸರಿಗೆ ಒಂದು 20 ನಿಮಿಷದ ಅವಧಿಯ ಏನೊಂದು ಕಾಲಾವಕಾಶ ಅವರು ತಗೊಂಡ್ರು. ಅದನ್ನೇ ದೊಡ್ಡ ವಿಚಾರವನ್ನಾಗಿ ಮಾಡಿಕೊಂಡು ಅದನ್ನ ಬಿಜೆಪಿಯವರು ರಾಜಕೀಯಕ್ಕೆ ಅದನ್ನ ಬಳಸಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಿಜೆಪಿಯ ಗೂಂಡಾಗಳು ಬಂದು ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಓಕೆ, ಎಸಿ ವಿನಯರಾಜ್ ಅವರೇ, ಏನು ಅಂತ ಹೇಳಿದ್ರೆ ಇದೀಗ ಏನು ಬಿಜೆಪಿಯನ್ನು ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಬಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ಕೊಂಡು ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಅದೌದು ನೀವು ಹೇಳಿದ್ದು, ಆದ್ರೆ ನೀವು ಪಂಜಾಬಿನ ವಿಚಾರ ನಮ್ಮ ಹತ್ರ ಹೇಳುವ ಅಗತ್ಯ ಇರಲಿಲ್ಲ. ಯಾಕೆ ಪಂಜಾಬಿನಲ್ಲಿ ಆದಂತ ವಿಚಾರವನ್ನು ಕಾಂಗ್ರೆಸ್ ಮೇಲೆ ನೀವು ಅಪವಾದವನ್ನ ಹೇಳುವಂತ ರೀತಿಯಲ್ಲಿ ಹೇಳಿದ್ದೀರಿ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಹೇಳ್ಬೇಕಾಯ್ತು. ಮಂಗಳೂರಿನಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸಿಗೆ ಬಂದು ನಮ್ಮ ಮನೆಗೆ ಬಂದು ಅವರು ಇಲ್ಲಿ ಗೂಂಡಾಗಿರಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇನು ಅವರ ಆಫೀಸಿಗೆ ಹೋಗಿ ಪ್ರತಿಭಟನೆ ಮಾಡಿಲ್ಲ. ರಾಜಕೀಯದಲ್ಲಿ ಪ್ರತಿಭಟನೆ ಮಾಡೋರು ಜಿಲ್ಲಾಧಿಕಾರಿಗಳ ಕಚೇರಿ ಇರಬಹುದು, ಗಾಂಧಿ ಪ್ರತಿಮೆ ಇರಬಹುದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಒಂದು ಪಕ್ಷದ ಕಚೇರಿಯ ಒಳಗಡೆ ನುಗ್ಗುವಂತ ಒಂದು ರೀತಿಯಲ್ಲಿ ಬಂದು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿಯ ಇಲಾಖೆಯವರು ಕೂಡ ನಮ್ಮನ್ನೇ ಒಳಗಡೆ ಹೋಗಿ ಅಂತ ಹೇಳುದಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೂಂಡಾ ಸರ್ಕಾರ ಇದೆ. ಇದನ್ನು ನಾನು ಇವತ್ತು ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗೂಂಡಾ ಸರ್ಕಾರ ಇವತ್ತು ಇದೆ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ಈ ಗೂಂಡಾಗಿರಿ ಪ್ರವೃತ್ತಿಯನ್ನ ಬಿಜೆಪಿಯ ಗೂಂಡಾಗಳು ಇಲ್ಲಿ ಮಾಡ್ತಾ ಇದ್ದಾರೆ, ನಾವು ಖಂಡಿಸ್ತೇವೆ. ಏನು ಅಂತ ಹೇಳಿದ್ರೆ ಪಂಜಾಬ್ನ ಹುಸೈನಿವಾಲಾ ಮಾರ್ಗದಲ್ಲಿರುವಂತಹ ಫ್ಲೈಓವರ್ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳ್ತಾ ಇದ್ದಾಗ ಏನು ಪ್ರತಿಭಟನಾಕಾರನಿಗೆ ಅವರು 10ರಿಂದ 15 ನಿಮಿಷ ರಸ್ತೆಯಲ್ಲೇ ನಿಲ್ಲುವಂತೆ ಆಗಿರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಏನು ಅಲ್ಲಿ ಪಂಜಾಬ್ ಸರ್ಕಾರದ ಭದ್ರತಾ ವೈಫಲ್ಯದಿಂದ ಹೀಗೆ ಆಯಿತು, ಒಬ್ಬ ಪ್ರಧಾನಿಯವರಿಗೆ ಭದ್ರತೆಯನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಇದರಿಂದ ಹೀಗಾಯಿತು ಅನ್ನುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತೇನಾಯಿತು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಕಾಂಗ್ರೆಸ್ನ ಕಚೇರಿ ಏನಿದೆ, ಸೊ ಆ ಕಚೇರಿ ಎದುರುಗಡೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥದ್ದು. ಅಂದ್ರೆ ಈ ಪ್ರತಿಭಟನೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಇದಕ್ಕೆ ಸಂಘರ್ಷಕ್ಕೆ ಬಿಜೆಪಿ ಯುವ ಮೋರ್ಚಾ ಇದರಲ್ಲಿ ಒಂದು ಏನು ಪ್ರತಿಭಟನೆ ಆಗ್ತಾ ಉಂಟು. ಸೊ ಅಲ್ಲಿ ಈ ಒಂದು ಏನು ಯುವ ಮೋರ್ಚಾದ ವತಿಯಿಂದ ಏನು ಪ್ರತಿಭಟನೆ ಆಗ್ತಾ ಉಂಟು ಕಾಂಗ್ರೆಸ್ ಪಕ್ಷದ ಕಚೇರಿಯ ಎದುರುಗಡೆ, ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಸಂಘರ್ಷಕ್ಕೆ ನಾಂದಿಯನ್ನ ಹಾಡುತ್ತೆ ಅನ್ನುವಂತಹ ಒಂದು ಮಾತುಗಳು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇರುವಂತದ್ದು.
ಯಾಕಂತ ಹೇಳಿದ್ರೆ ಒಬ್ಬ ಪ್ರಧಾನಿಯವರಿಗೆ ಏನು ಭದ್ರತೆಯನ್ನ ಹಾಕಿಸಿಕೊಡ್ಲಿಕ್ಕೆ ಆಗಲಿಲ್ಲ ಅನ್ನುವಂತಹ ಮಾತನ್ನ ಬಿಜೆಪಿಯವರು ಮಾಡ್ತಾ ಇರುವಂತದ್ದು. ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಂಜಾಬಿನಲ್ಲಿ ಸುಮಾರು 15,000 ಕೋಟಿಗಳಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು. ಆನಂತರ ವಿವಿಧ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಪಂಜಾಬ್ ರಾಜ್ಯದಲ್ಲಿ ನಡೆಸಬೇಕು ಎನ್ನುವ ದೃಷ್ಟಿಯಿಂದ ಪಂಜಾಬ್ ರಾಜ್ಯಕ್ಕೆ ಪ್ರವಾಸವನ್ನು ಮಾಡಿದ್ರು. ಅಧಿಕೃತವಾದಂಥ ಪ್ರವಾಸ. ಈ ಪ್ರವಾಸವನ್ನು ತಡೆ ಹಿಡಿಬೇಕು, ಈ ಅಭಿವೃದ್ಧಿ ಕಾರ್ಯಗಳನ್ನು ತಡೆ ಹಿಡಿಬೇಕು. ಈ ಪ್ರಧಾನಮಂತ್ರಿಯವರನ್ನು ಯಾವುದೇ ರೀತಿಯಾದಿಂದಲೂ ಅವರ ಪ್ರವಾಸವನ್ನು ನಿಲ್ಲಿಸಬೇಕು. ಅಲ್ಲಿ ನಡೆಯುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು. ಇಡೀ ದೇಶಾದ್ಯಂತ ಮೇಲೇರುತ್ತಿರುವಂಥ ಬಿಜೆಪಿಯ ಗ್ರಾಫನ್ನು ಪಂಜಾಬಲ್ಲಿ ತಡೆ ಹಿಡಿಬೇಕೆನ್ನುವ ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ಆ ಮೂಲಕ ನರೇಂದ್ರ ಮೋದಿಯವರನ್ನು ಒಂದು ರೀತಿಯಾಗಿ ಅವರ ಒಂದು ತೇಜೋವಧಿಯನ್ನು ಮಾಡಬೇಕು, ಅವರನ್ನು ಮುಗಿಸಬೇಕು ಎನ್ನುವ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಕೇವಲ 10 ಕಿಲೋಮೀಟರ್ ಹತ್ತಿರ ಇರುವಂಥ ಒಂದು ಜಾಗದಲ್ಲಿ ಒಂದು ಫ್ಲೈಓವರ್ನಲ್ಲಿ ಅವರು ಹೋಗುವಂಥ ಕಾನ್ವಾಯ್ವನ್ನು ತಡೆದು ಹಿಡಿದು ಪ್ರತಿಭಟನೆಯನ್ನು ನಾಟಕವನ್ನು ಮಾಡಿ ರೈತರ ಒಂದು ಬೋಗಸ್ ಪ್ರತಿಭಟನೆಯನ್ನು ಮಾಡಿ ಅವರನ್ನು ತಡೆ ಹಿಡಿಯುವಂಥ ಕೆಲಸ, ಅವರ ಜೀವಕ್ಕೆ ಅಪಾಯ ಒಡ್ಡುವಂಥ ಕೆಲಸವನ್ನು ನಿನ್ನೆ ದಿನ ಪಂಜಾಬಿನ ಕಾಂಗ್ರೆಸ್ ಚನ್ನಿ ಅವರು, ಪಂಜಾಬಿನ ಮುಖ್ಯಮಂತ್ರಿ ಆದಂಥ ಚನ್ನಿ ಅವರು, ಅದೇ ರೀತಿ ಪಂಜಾಬಿನ ಕಾಂಗ್ರೆಸ್ಸಿನ ಸಿದ್ದೂರವರು, ಕಾಂಗ್ರೆಸ್ಸಿನ ಅಧಿಕೃತ ಅಧ್ಯಕ್ಷರಾದಂಥ ಸಿದ್ದೂರವರು ಒಂದು ರೀತಿಯಾದಂಥ ಷಡ್ಯಂತ್ರವನ್ನು ಮಾಡಿಕೊಂಡು ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಯವರ ಒಂದು ತೇಜೋವಧಿಯನ್ನು ಮಾಡಬೇಕು. ಅವರನ್ನು ನೇರವಾಗಿ ಎದುರಿಸಲಿಕ್ಕೆ ಇವತ್ತು ಕಾಂಗ್ರೆಸ್ನವರಿಗೆ ಆಗ್ತಾ ಇಲ್ಲ. ಕೇವಲ 2 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನ ಆಡಳಿತ ಇದೆ. ಉಳಿದಂತೆ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ನಿರ್ನಾಮವಾಗುವುದನ್ನು
ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ರಾಮದಾಸ್ ಬಂಟ್ವಾಳ, ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾದ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಇವತ್ತೇನೋ ಒಂದು ನೀವು ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಕಾಂಗ್ರೆಸ್ ಕಚೇರಿಯ ಎದುರುಗಡೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ಕೊಂಡು. ನೋಡಿ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್, ನಮ್ಮ ಸಂವಿಧಾನ ಪ್ರಮುಖರು, ಅವರ ಪ್ರವಾಸ ನಿನ್ನೆ ದಿನ ಪಂಜಾಬ್ ರಾಜ್ಯಕ್ಕೆ ಇತ್ತು. ಯಾವುದೇ ರೀತಿಯಾದಂತಹ ರಾಜಕೀಯ ಚಟುವಟಿಕೆ ನಡೆಸಲಿಕ್ಕೆ ಅವರು ಹೋದದಲ್ಲ. ಪಂಜಾಬ್ ರಾಜ್ಯದಲ್ಲಿ ಸುಮಾರು 15,000 ಕೋಟಿಗಿಂತಲೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ, ಬೇರೆ ಬೇರೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿಕ್ಕೆ ಪಂಜಾಬ್ ರಾಜ್ಯದ ಅಧಿಕೃತ ಅನುಮತಿಯೊಂದಿಗೆ ರಾಜ್ಯದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ನವರು ಅವರ ಒಂದು ಪ್ರವಾಸಕ್ಕೆ ಅಧಿಕೃತವಾದಂತಹ ಅನುಮತಿಯನ್ನು ಕೊಟ್ಟಿದ್ರು. ಆನಂತರ ಕೊಟ್ಟ ನಂತರ ಅವರು ಪ್ರವಾಸವನ್ನ ಮಾಡಿದ್ರು. SPG ಅವರು ಮೊದಲ ಪರಿಶೀಲನೆಯನ್ನ, ಪೂರ್ವಾನುಮತಿಯನ್ನ, ಒಂದು ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ಹವಾಮಾನ ವೈಪರೀತ್ಯದಿಂದಾಗಿ ಅವರು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಬೇಕಿತ್ತು. ಅದನ್ನ ಬಿಟ್ಟು SPG ಅವರ ಅನುಮತಿಯೊಂದಿಗೆ, ರಾಜ್ಯದ ಪೊಲೀಸ್ ಇಲಾಖೆಯ ಅನುಮತಿಯೊಂದಿಗೆ, ರಾಜ್ಯದ ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಅವರು ಬೈ ರೋಡ್ ಹೋಗ್ಲಿಕ್ಕೆ ಅನುಮತಿಯನ್ನ ಪಡ್ಕೊಂಡಿದ್ರು. ಆದ್ರೆ ಈ ನಡುವೆ ಪ್ರಧಾನಮಂತ್ರಿಯವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ, ಅವರ ಬೆಳೆಯುತ್ತಿರುವ ಜನಪ್ರಿಯತೆಯನ್ನ ಮನಗಂಡಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಯಾವ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ನೇತ್ಯಾತ್ಮಕವಾದಂತ ನಾಯಕರಿದ್ದಾರೆ, ಅದು ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಗುರುಚರಣ್ ಸಿಂಗ್ ಚನ್ನಿ ಎನ್ನುವಂತ ಮುಖ್ಯಮಂತ್ರಿ ಇರ್ಬೋದು, ಕೇವಲ ಕೈಗೊಂಬೆಯಾಗಿ ಕೆಲಸ ಮಾಡುವಂತ ಓರ್ವ ಮುಖ್ಯಮಂತ್ರಿ ಪಂಜಾಬ್ ರಾಜ್ಯದಲ್ಲಿ, ನವಜೋತ್ ಸಿಂಗ್ ಸಿದ್ದು ಎನ್ನುವಂತ ಓರ್ವ ನಾಯಕ ಕಾಂಗ್ರೆಸ್ಸಿನ ಏಜೆಂಟ್ ಆಗಿ ಪಂಜಾಬ್ ನಲ್ಲಿ ಅರಾಜಕತೆಯನ್ನ, ಪಂಜಾಬ್ ಅನ್ನ ಈ ದೇಶದಿಂದ ಕೈತಪ್ಪಿಸುವಂತ ಕೆಲಸ ಕಾರ್ಯದಲ್ಲಿ ಪಾಕಿಸ್ತಾನದೊಂದಿಗೆ ಶಾಮೀಲಾಗಿ ನಿನ್ನೆ ದಿನ ಪ್ರಧಾನಮಂತ್ರಿಯವರ ಒಂದು ಅಧಿಕೃತ ಪ್ರವಾಸವನ್ನ ತಡೆ ಹಿಡಿಯುವಂತ ಪ್ರಧಾನಮಂತ್ರಿಯವರಿಗೆ ಒಂದು ಅವಮಾನವನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರವಾದಂತಹ ಹೋರಾಟವನ್ನ ಇಡೀ ದೇಶಾದ್ಯಂತ ಇವತ್ತು ನೇತೃತ್ವದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಜಿಲ್ಲೆಯ ಕಚೇರಿ ಎದುರು ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇವತ್ತು ಈ ಪ್ರತಿಭಟನೆಯ ಮೂಲಕ ಅತ್ಯಂತ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ನೀಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ನಿನ್ನೆ ದಿನ ಯಾವ ರೀತಿಯಾಗಿ ಪ್ರಧಾನಮಂತ್ರಿಯವರ ಅಧಿಕೃತವಾದಂತಹ ಪ್ರವಾಸವನ್ನ ತಡೆ ಹಿಡಿಯುವಂತ ಎಲ್ಲ ಷಡ್ಯಂತ್ರವನ್ನ, ಅಲ್ಲಿರುವಂತ ಪೊಲೀಸ್ ಬಲವನ್ನ, ಅಲ್ಲಿರುವಂತ ಆಡಳಿತ ಯಂತ್ರವನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು, ಅದು ಈ ದೇಶದಲ್ಲಿ ಕಾಂಗ್ರೆಸ್ಸಿನ ಶವಪೆಟ್ಟಿಗೆಗೆ ಹೊಡೆದಂತ ಕೊನೆಯ ಮೊಳೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡದಾದಂತಹ ಒಂದು ಪ್ರಮಾದವನ್ನ ಮಾಡಿದೆ. 1975ರಲ್ಲಿ ಈ ದೇಶಕ್ಕೆ ಒಂದು ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಮಾಡಿತ್ತು. ಆನಂತರ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಗೆ ಧೂಳಿಪಟ ಆಗಿದೆ ಅಂತ ಎನ್ನುವಂಥದ್ದನ್ನ ನಾವೆಂದು ಇತಿಹಾಸದಿಂದ ತಿಳಿದಿದ್ದೇವೆ. ನಮ್ಮೆಲ್ಲರ ಕಾರಣ ಒಂದೇ ಇದೆ. ಮುಂದಿನ ದಿನಗಳಲ್ಲಿ ನಿನ್ನೆ ನಡೆದಂತ ಒಂದು ಘಟನೆಯಿಂದ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಅಪ್ರಸ್ತುತ ಆಗ್ತಾ ಇದೆ, ಇರ್ರೆಲೆವೆಂಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಆಗ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ 2 ರಾಜ್ಯದಲ್ಲಿ ಮಾತ್ರ ಅಧಿಕಾರದಲ್ಲಿದೆ. ಮುಂದಿನ ದಿನದಲ್ಲಿ ಇದು ಪಂಜಾಬ್ ನಲ್ಲಿ ಕೂಡ ಈ ಕಾಂಗ್ರೆಸ್ ಆಡಳಿತವನ್ನ ಕಳ್ಕೊಳ್ತದೆ. ಹಾಗಾಗಿ ಇದು ಈ ನಿನ್ನೆ ದಿನ ಘಟನೆ ಒಂದು ರಾಜಕೀಯ ಇತಿಹಾಸದಲ್ಲಿ, ಈ ದೇಶದ ಒಂದು ಭವ್ಯವಾದಂತಹ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿಗಳು ಅಥವಾ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತಹ ಪ್ರಮುಖರಿಗೆ ಮಾಡುವಂತಹ ಅವಮಾನ ಇದೆಯಲ್ಲ, ಇದು ಇಡೀ ದೇಶದ ಜನತೆಗೆ ಮಾಡುವಂತಹ ಅವಮಾನ. ಹಾಗಾಗಿ ಇವತ್ತು ಕಾಂಗ್ರೆಸ್ ಗೂಂಡಾಗಿರಿ ರಾಜಕೀಯವನ್ನ ಬಳಸಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಪಾರ್ಟಿಯ ಜೀವಮಾನದಲ್ಲಿ ಇದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಭಿವೃದ್ಧಿ ಪರವಾದಂತ ಕೆಲಸ ಮಾಡ್ತಾ ಇದೆ, ಜನರೊಟ್ಟಿಗೆ ಇದೆ. ಕಾಂಗ್ರೆಸ್ ಪಾರ್ಟಿ ನೇತ್ಯಾತ್ಮಕವಾದಂತಹ ನಿರ್ಧಾರಗಳನ್ನ, ನೇತ್ಯಾತ್ಮಕವಾದಂತಹ ಒಂದು ರೀತಿಯಾದಂತಹ ಘಟನೆಗಳನ್ನ ಮಾಡಿಕೊಂಡು, ನೆಗೆಟಿವ್ ಘಟನೆಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನ ತಡೆಯುವಂತ, ಭಾರತೀಯ ಜನತಾ ಪಾರ್ಟಿಯ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಓರ್ವ ಪ್ರಧಾನಮಂತ್ರಿ, ಇವತ್ತು ಲೋಕನಾಯಕರು, ಅವರು ಲೋಕ ಪ್ರಿಯವಾದಂತ ಓರ್ವ ಪ್ರಧಾನಮಂತ್ರಿ, ಇವತ್ತು ಭಾರತ ದೇಶದ ಒಂದು ಮೌಲ್ಯವನ್ನ ಇಡೀ ವಿಶ್ವದಲ್ಲಿ ಎತ್ತಿ ಹಿಡಿದಂತ ಓರ್ವ ಪ್ರಧಾನಮಂತ್ರಿಗಳು, ಅವರನ್ನ ಅವಮಾನ ಮಾಡಿ ಕಾಂಗ್ರೆಸ್ ಏನು ಮಾಡ್ಲಿಕ್ಕೆ ಹೊರಟಿದೆ, ಅದರ ಕಲ್ಲನ್ನ ಎತ್ತಿ ಹಾಕುವಂತ ಕೆಲಸವನ್ನ ನಿನ್ನೆ ದಿನ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಒಂದು ರೀತಿಯಾದಂತ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಒಂದು ಷಡ್ಯಂತ್ರವನ್ನ ಮಾಡಿದ್ರೆ ಕಾಂಗ್ರೆಸ್ ಅನ್ನ ನಾವು ದೇಶದ ಜನರ ಮುಂದೆ ಹೋಗ್ತೇವೆ. ಈ ಘಟನೆಗಳನ್ನ ಹಿಡ್ಕೊಂಡು ದೇಶದ ಜನರ ಮುಂದೆ ಹೋಗ್ತೇವೆ. ಮುಂದಿನ 2024ರಲ್ಲಿ ನಡೆಯುವಂತ ಚುನಾವಣೆ ಧೂಳಿಪಟ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ರಾಮದಾಸ್ ಅವರು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರುಗಡೆ ಬಿಜೆಪಿ ಯುವ ಮೋರ್ಚಾ ಏನು ಇವತ್ತು ಪ್ರತಿಭಟನೆಯನ್ನ ಮಾಡಿದೆ, ಅದನ್ನು ನೀವು ಸಮರ್ಥಿಸ್ತೀರಾ ಅಂತ ಹೇಳ್ಕೊಂಡು?
100ಕ್ಕೆ 100 ಸಮರ್ಥಿಸ್ತೇವೆ. ಓಕೆ, ಪ್ರಜ್ಞಾಪೂರ್ವಕವಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡಿದ್ದೇವೆ. 100ಕ್ಕೆ 100 ಸಮರ್ಥಿಸ್ತೇವೆ. ಯಾಕಂತ ಹೇಳಿದ್ರೆ ಪ್ರಧಾನಮಂತ್ರಿ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿ ಅಲ್ಲ, ಅಥವಾ ಈ ದೇಶದ ಯಾರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದ್ದಾರೆ ಅವರಿಗೆ ಪ್ರಧಾನಮಂತ್ರಿ ಅಲ್ಲ, ಇಡೀ ದೇಶಕ್ಕೆ ಪ್ರಧಾನಮಂತ್ರಿ ಅವರು. ಒಮ್ಮೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದ ನಂತರ ಕಾಂಗ್ರೆಸ್ನವರು ಅವರನ್ನು ಒಪ್ಪಿಕೊಳ್ಳುವಂತ ಒಂದು ಒಳ್ಳೆತನವನ್ನ, ಒಳ್ಳೆಯ ಗುಣವನ್ನ ಅವರು ಶ್ರುತಪಡಿಸಬೇಕು, ಅವರು ಪ್ರಕಟ ಮಾಡಬೇಕು. ಇವತ್ತು ಪ್ರಧಾನಮಂತ್ರಿಗಳು ಇಷ್ಟು ದೊಡ್ಡ ರೀತಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಹೊಟ್ಟೆವರಿ ಆಗ್ತಾ ಇದೆ, ಒಂದು ಅಸೂಯೆ ಆಗ್ತಾ ಇದೆ. ಇವರನ್ನು ಹೇಗೆ ತಡೆ ಹಿಡಿದು ಪ್ರಜಾಸತ್ತಾತ್ಮಕವಾಗಿ ಇವರನ್ನ ತಡೆ ಹಿಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬೇರೆ ಬೇರೆ ಷಡ್ಯಂತ್ರಗಳನ್ನ ಮಾಡೋದ್ರ ಮೂಲಕ, ಅವರ ಕಾರ್ಯಕ್ರಮವನ್ನು ಮೊಟಕುಗೊಳಿಸುವುದರ ಮೂಲಕ ಅವರನ್ನ ತಡೆ ಹಿಡಿಯಬಹುದು ಅಂತೇಳಿ ಅವರು ಆಲೋಚನೆ ಮಾಡಿದ್ರೆ ಇದೊಂದು ಹಗಲು ಕನಸು, ತಿರುಕನ ಕನಸಾಗುತ್ತೆ ಕಾಂಗ್ರೆಸ್ಗೆ. ಮತ್ತು ಅದರ ಒಂದು ಆ ಕಾಂಗ್ರೆಸ್ಸಿನ ಗುಂಡಿಯನ್ನ ಕಾಂಗ್ರೆಸ್ಸೇ ತೋಡಿಕೊಂಡಿದೆ ಇವತ್ತು. ಅಲ್ಲಿರುವ ಮುಖ್ಯಮಂತ್ರಿಯ ಮೂಲಕ, ಅಲ್ಲಿರುವ ಪೊಲೀಸ್ ಬಲವನ್ನು ಉಪಯೋಗಿಸುವ ಮೂಲಕ ಸಿದ್ದು ಎನ್ನುವಂತ ಅವರು ನಾಯಕರಿದ್ದಾರೆ ಕಾಂಗ್ರೆಸ್ಸಿನಲ್ಲಿ. ಅವರು ಪಾಕಿಸ್ತಾನದ ಏಜೆಂಟ್, ಅವರು ಪಾಕಿಸ್ತಾನದೊಟ್ಟಿಗೆ ಶಾಮೀಲ್ ಹಾಕೊಂಡು ಈ ದೇಶವನ್ನು ಅಸ್ಥಿರಗೊಳಿಸುವಂತ ಕೆಲಸವನ್ನ ಇವತ್ತು ನೇರವಾಗಿ ಸಿದ್ದು ಮಾಡ್ತಾ ಇದ್ದಾರೆ. ಇದನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಸಮಿತಿ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ದೇಶಾದ್ಯಂತ ಉಗ್ರವಾದಂತಹ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಎನ್ನುವಂತ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ರಾಮದಾಸ್ ಅವರೇ, ನಮ್ಮ ಕುಡ್ಲ ವಾಹಿನಿಯ ಜೊತೆಗೆ ಮಾತನಾಡಿದಕ್ಕೆ.